ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ನಾವು ಪೇಟೆಗೆ ಹೋಗೋದು. ನನ್ನದಿನ್ನೂ ಪೇಟೆ ಸವಾರಿ ಜಾಸ್ತಿ. ಇವತ್ತು ಪೇಟೆಗೆ ಹೋಗೋದು ಯಾಕಂದರೆ ನಾನೊಂದು ಸೋಯಾಬೀನ್ ರೆಸಿಪಿ ಮಾಡೋಣ ಅಂತ ಇದ್ದೇನೆ. ಅದಕ್ಕೆ ಎಲ್ಲ ಏನೆಲ್ಲ ಬೇಕು ಅದನ್ನು ತರಲಿಕ್ಕೆ ಹೋಗುವ ಅಂತ ಹೊರಟದ್ದು. ಈಗ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹೇಗೆ ಅದು ಪದಾರ್ಥದ ಹಾಗೆ ಅದು ಇದಕ್ಕೆಲ್ಲ ಯಾವುದಕ್ಕೆಲ್ಲ ಚಪಾತಿ ತಿನ್ನಲಿಕ್ಕೆ, ವೈಟ್ ರೈಸಿಗೆ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದು ಈಗ ಮಾಡೋದಲ್ಲ, ಸಂಜೆ ಮಾಡುವಾಗ ಶೇರ್ ಮಾಡ್ತೀನಿ. ಈಗ ಹೋಗಿ ಏನು ಬೇಕು ಅದನ್ನೆಲ್ಲ ತರುವ ಅಂತ ಅದಕ್ಕೆ ಬೇಕಾಗಿರೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ. ನನಗಂತೂ ತುಂಬ ಇಷ್ಟ ಅದು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದು ಸೋಯಾಬೀನ್ ಪದಾರ್ಥ. ಸೊ ಬನ್ನಿ ನಾವು ಈಗ ಪೇಟೆಗೆ ಹೋಗಿ ಬರುವ. ಲೆಪ್ಪುನತ ಇದು ನಾಯಿ ಪತಂ ಪೋಪು ನೀನು ಪೋಪು ಪೋ ಬಲ ಬಲ ಗಂಟೆಂದ ಬಲ 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 ಈಗ ನಾಯಿ ಪತಂ ಹೊಂಡ ಗೊತ್ತಿಜ್ಬೇಕು ನೀನು ಬಲ ಬಲ ಬಲ. ನಾನು ತರಲಿಕ್ಕೆ ಹೋದದ್ದು ಒಂದು ವಸ್ತು, ಸೋಯಾಬೀನ್ ತರಲಿಕ್ಕೆ ಹೋದದ್ದು. ಆದರೆ ಇಷ್ಟು ಸಾಮಾನನ್ನು ಎತ್ಕೊಂಡ್ಬರ್ತಾ ಇದ್ದೀನಿ ಈಗ. ಹಾಗೆ ನಾವು ಹೋದರೆ ಒಂದು ತರಲಿಕ್ಕೆ ಹೋದರೆ ಇಷ್ಟು ಸಾಮಾನು ತಗೊಂಡ್ಬರುವುದು. ಈಗ ಇಷ್ಟು ಎತ್ಕೊಂಡು ಬರಬೇಕಾಯ್ತು. ಇನ್ನು ನಾನು ನಿಮಗೆ ಸೋಯಾಬೀನ್ ರೆಸಿಪಿ ಮಾಡುವಾಗ ಸಿಗ್ತೀನಿ. ಓಕೆ. ಇತ್ತೆ ಕಂಡುಗು ಮಿಷಿನ್ ಬೈದು ಕೇಕ್ ಕೊಯ್ಪುನ ಕೇಕ್ ಕೊಯ್ಯೊಂದುಂಡು ನಮ್ಮಲ ಚೂರು ತೂಕ ಕೇಕ್ ಕೊಯ್ಪಿನ ಮಧ್ಯಾಹ್ನ 2 ಗಂಟೆದು ಒಂಬಿತ್ತೆ. ಮೂಲು ಅಮ್ಮನ ಪೆಟ್ಟುಂಡು. ಪಾರು ಏ ಪಾರು. ಗುಡ್ ಈವ್ನಿಂಗ್. ನಂದು ಆಗ ಸ್ವಲ್ಪ ತುಳುವಲ್ಲಿ ಬ್ಲಾಗ್ ಬಂತದ್ದು. ಅದು ಸ್ವಲ್ಪ ಮಿಷಿನ್ ಬಂತಲ್ಲ, ಮಿಷಿನ್ ಬರೋ ಖುಷಿಯಲ್ಲಿ ಕನ್ನಡ ಹೋಗಿ ತುಳು ಬಂತು. ಅದು ಕೇಕ್ ಮಿಷಿನ್ ಬಂತಂತ ಕಟಾವು ಮಾಡಿತ್ತು. ಕೇಕ್ ಇರೋದಾಗಬೇಕು, ನಾಟಿ ಇರ್ತಾರೆ ಪೈರು ಮಾಡುವ ಕೊಯ್ಯೋ ಮಿಷಿನ್ ಬಂದಿತ್ತು ಅಜ್ಜನ ಗದ್ದೆಗೆ. ಅದನ್ನು ನಾನು ತೋರಿಸಿದ್ದು. ನಮ್ಮ ಗದ್ದೆಗೆ ಕೆಳಗೆ ಹೋಗಬೇಕಾ, ಅದಕ್ಕೆ ನಾನು ಈ ಗದ್ದೆದು ತೋರಿಸಿದ್ದು. ಈಗ ಸೋಯಾಬೀನ್ ಮಾಡಲಿಕ್ಕೆ ಫಸ್ಟ್ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಆನಂತರ ಸೋಯಾಬೀನ್ ಅದಕ್ಕೆ ಹಾಕೋದು. ಅದು ನೀರು ಬಿಸಿ ಆದ ನಂತರ ಹಾಕೋದು. ಅದು ನಾನು ತೋರಿಸ್ತೀನಿ. ಈಗ ನೀರು ಬಿಸಿ ಆಯಿತು, ಕುದಿ ಬಂತು. ಈಗ ಅದಕ್ಕೆ ನಾವು ಸೋಯಾಬೀನ್ ಹಾಕುವ. ಸೋಯಾಬೀನ್ ಕಮ್ಮಿ ಆಯಿತು, ನೀರು ಜಾಸ್ತಿ ಆಯಿತು ನನ್ನದು. ಹಾಕಿ ಈಗ ಮಿಕ್ಸ್ ಮಾಡಿ ಸ್ವಲ್ಪ. ಈಗ ಬಾಯಿ ಮುಚ್ಚಿಟ್ಟಿದ್ದೇನೆ, ಸ್ವಲ್ಪ ಅದು ಸಾಫ್ಟ್ ಆಗಲಿ. ಉಪ್ಪು ಹಾಕಿ ನೆನಪಲ್ಲಿ ನೀರಿಗೆ. ಮತ್ತೆ ಈಗ ಸ್ಟಿಕ್ಕರ್ ಹಾಕೊಂಡು ಬರ್ತೀನಿ. 1 ನಿಮಿಷ. ನಾನು ಆಗ ನೋಡಲೇ ಇಲ್ಲ ಸ್ಟಿಕ್ಕರ್ ಇಲ್ಲ ಅಂತ. ನಾನು ಏನೆಲ್ಲ ಬೇಕಂತ ಹೇಳ್ತೀನಿ ಸೋಯಾಬೀನ್ ಮಾಡಲಿಕ್ಕೆ. ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು. ಟೊಮೆಟೊ ಬೇಕು. ನಾನು 3 ಟೊಮೆಟೊ ತಗೊಂಡಿದ್ದೇನೆ. ಮತ್ತು ಕಾಯಿ ಮೆಣಸು ನಾನೊಂದು 10 ರಿಂದ 12 ಕಾಯಿ ಮೆಣಸು ತಗೊಂಡಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಮತ್ತು 3 ನೀರುಳ್ಳಿ ತಗೊಂಡಿದ್ದೇನೆ. ಆನಂತರ ಇದರಲ್ಲಿ ಚಕ್ಕೆ, ಲವಂಗ, ಇನ್ನೊಂದು ಏಲಕ್ಕಿ ಅದೆಲ್ಲ ತಗೊಂಡಿದ್ದೇನೆ. ನಂತರ ಇದು ಬೇಕಿದ್ದರೆ ಮಾತ್ರ, ಖಾರ ಕಮ್ಮಿ ಆದರೆ ಮೆಣಸಿನ ಹುಡಿ ಹಾಕ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಇದಕ್ಕೆ ಚಿಕನ್ ಮಸಾಲ ಬೇಕು ಸ್ವಲ್ಪ. ಮತ್ತು ನಿಜವಾಗಿ ಮ್ಯಾಗಿ ಮಸಾಲ ಬೇಕು. ಈಗ
ಮ್ಯಾಗಿ ಮಸಾಲ ಬರುವುದಿಲ್ಲಂತೆ. ಹಾಗಾಗಿ ನಾನು ನೂಡಲ್ಸ್ ಮಸಾಲ ತಗೊಂಡಿದ್ದೇನೆ. ಇಷ್ಟು ಬೇಕು. ಆನಂತರ ನಾನು ಎಕ್ಸ್ಟ್ರಾ 2 ಈರುಳ್ಳಿ ಬೇರೆನೇ ತಗೊಳ್ತೀನಿ ನಾನು. ಈರುಳ್ಳಿ ಮತ್ತು ಎಕ್ಸ್ಟ್ರಾ ಟೊಮೆಟೊ ಮತ್ತು ಈರುಳ್ಳಿ 2 ಬೇರೆನೇ ತಗೊಳ್ತೀನಿ. ಇದೆಲ್ಲ ಪೇಸ್ಟ್ ಮಾಡಲಿಕ್ಕೆ ಈಗ ಇದೆಲ್ಲ ತೋರಿಸಿದ್ದೇನಲ್ಲ, ಇದನ್ನೆಲ್ಲ ಸ್ವಲ್ಪ ಬಾಡಿಸಿ ಪೇಸ್ಟ್ ಮಾಡಬೇಕೀಗ. ಅದು ಕೂಡ ತೋರಿಸ್ತೀನಿ ನಾನು. ಮತ್ತು ಅವು ಬಾಡಿ ರೆಡಿ ಇತ್ತು. ಆನಂತರ ಈಗ ಅದನ್ನು ನಾನು ಬಾಡಿಸಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನಾನು. ಅದು ಸ್ವಲ್ಪ ಬಾಡಲಿ. ನಮ್ಮದು ಕಿಚನ್ ಸ್ವಲ್ಪ ಕತ್ತಲೆ ಆಯಿತಾ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಬೇಕು, ತೆಂಗಿನ ಹಾಲು ಬೇಕು. ಈಗ ತೆಂಗಿನ ಹಾಲು ತೆಗೆಯುವ ನಾವು. ಇದು ತಣ್ಣಗಾಗಲಿ, ಅಲ್ಲಿ ತನಕ ತೆಂಗಿನಕಾಯಿ ತುರಿಯುವ ನಾವು. ತೆಂಗಿನಕಾಯಿ ಹಾಲಿಗೆ ಒಂದು ಸೈಡಲ್ಲಿ ತೆಂಗಿನ ಹಾಲು ಕೂಡ ತೆಗೆದಿಟ್ಟಿದ್ದೇನೆ. ಹಾಲು ತೆಂಗಿನ ಹಾಲು ಇನ್ನೊಂದು ಸೈಡಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೇನೆ, ಆಗ ತೋರಿಸಿದ್ದು. ಒಂದು ಸೈಡಲ್ಲಿ ಸೋಯಾಬೀನನ್ನು ಕಟ್ ಮಾಡಿಟ್ಟಿದ್ದೇವೆ ನೀರಲ್ಲಿ ತೆಗೆದು. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿ, ನಾವು ಇಷ್ಟು ಚಿಕ್ಕದು ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ತೋರಿಸ್ತೇನೆ. ಈಗ ಒಂದು ಸೈಡಲ್ಲಿ ನೀರುಳ್ಳಿ ಮತ್ತು ಟೊಮೆಟೊನ ಬೇರೆ ಕಟ್ ಮಾಡಿಟ್ಟಿದ್ದೇನೆ. ಆಗ ಹೇಳಿದ್ನಲ್ಲ ನಾನು ಎಕ್ಸ್ಟ್ರಾ ತೆಗೆದಿಟ್ಟೆ ಅಂತ, ಅದನ್ನು ಫ್ರೈ ಮಾಡಲಿಕ್ಕೆ. ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹೊತ್ತಿಸಿದ್ದೇನೆ. ಹೊತ್ತಿಸಿ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ. ಇದು ಕತ್ತಲಲ್ಲಿ ಕಾಣ್ತದಿಲ್ವ ಗೊತ್ತಿಲ್ಲ ನನಗೆ, ನಿಮಗೆ ಇದು ಸಾಸಿವೆ ಹೊಡಿಲಿ. ಸ್ವಲ್ಪ ಸಾಸಿವೆ ಹಾಕಿದ ನಂತರ ಈರುಳ್ಳಿ ಹಾಕಿದೆ, ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ಟೊಮೆಟೊ ಹಾಕುವ. ಈಗ ಈರುಳ್ಳಿ ಫ್ರೈ ಆಗ್ತಾ ಉಂಟು. ಈರುಳ್ಳಿ ಫ್ರೈ ಆಗುವಾಗ ಟೊಮೆಟೊ ಹಾಕುವ. ಈಗ ಟೊಮೆಟೊ ಹಾಕಿದ್ದೇನೆ ನೋಡಿ. ನಾನು ಇದರ ಮೇಲೆ ನಿಲ್ಲುವುದು, ಇಲ್ಲದಿದ್ದರೆ ನನಗೆ ಟಪ್ಪುವುದಿಲ್ಲ. ಇದರ ಮೇಲೆ ನಿಂತು ನಾನು ಅಡುಗೆ ಮಾಡೋದು. ಏನಾದರೂ ಇದ್ದರೆ, ಯಾರೂ ಇಲ್ಲ ಮನೆಯಲ್ಲಿ, ಗದ್ದೆಗೆ ಮಿಷಿನ್ ಬಂತಂತೆ, ಅದು ಕೇಯಿ ಕೊಯ್ಯುವುದು, ಕಟಾವು ಮಾಡೋದು. ಅದಕ್ಕೆ ಎಲ್ಲರೂ ಹೋದರು ಅಲ್ಲಿಗೆ. ಹಾಗಾಗಿ ನಾನು ಒಬ್ಬಳೇ ಈಗ. ಈಗ ಅದು ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಫ್ರೈ ಆಗಲಿ ಅಂತ ಕಾಣ್ತದ. ಸ್ವಲ್ಪ ನಮ್ಮದು ಅಡುಗೆ ರೂಮ್ ಕತ್ತಲೆ. ಈಗ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗ್ತಾ ಬಂತು. ಆಗ ನಾವು ಪೇಸ್ಟ್ ಮಾಡಿಟ್ಟಿದ್ದೇವೆಲ್ಲ, ಅದನ್ನು ಅದಕ್ಕೆ ಹಾಕುವ. ಪೇಸ್ಟನ್ನು ಈಗ ಪೇಸ್ಟ್ ಹಾಕಿ ಸ್ವಲ್ಪ ಸ್ಲೋ ಇಡುವ ಗ್ಯಾಸು. ಸ್ವಲ್ಪ ಇದು ಫ್ರೈ ಆಗಿದೆ ಆದರೂ ಕೂಡ ಸ್ವಲ್ಪ ಇದು ಕುದಿ ಬರಲಿ. ಕುದಿ ಬರುವ ತನಕ ಸ್ವಲ್ಪ ಫ್ರೈ ಆಗಲಿ. ಮತ್ತು ಇದಕ್ಕೆ ತೆಂಗಿನ ಹಾಲೆಲ್ಲ ಹಾಕ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ಇದಕ್ಕೆ ಚಿಕನ್ ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಉಂಟು, ಆಗ ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ಕುದಿ ಬರಲಿ. ಕುದಿ ಬರುವ ತನಕ ನಾನು ಅದಕ್ಕೆ ಏನು ಹಾಕಬೇಕಂತ ಹೇಳ್ತೀನಿ. ಉಪ್ಪು ಮತ್ತೆ ಹಾಕುವ, ಯಾಕಂದರೆ ನಿಜವಾಗಿ ಆದರೆ ಮ್ಯಾಗಿ ಮಸಾಲೆ ಹಾಕ್ಲಿಕ್ಕಿದ್ದದ್ದು. ಮ್ಯಾಗಿ ಮಸಾಲೆ ಇಲ್ಲ, ಹಾಗಾಗಿ ನೂಡಲ್ಸ್ ಮಸಾಲೆ ಹಾಕೋದು ನಾನು ಸ್ವಲ್ಪ. ಅದರಲ್ಲಿ ಉಪ್ಪು ಇರುತ್ತೆ ಅಲ್ಲ, ಅದಕ್ಕೆ ಮತ್ತೆ ಹಾಕುವ ಅಂತ. ನಾನು ಇದರ ಮೇಲೆ ನಿಂತರೆ ನಿಮಗೆ ನನ್ನ ಮುಖ ಕಾಣುವುದಿಲ್ಲ, ಕೆಳಗೆ ನಿಂತರೆ ಮಾತ್ರ ಮುಖ ಕಾಣುವುದು ನಿಮಗೆ ನಂದು. ಯಾರಾದರೂ ವೀಡಿಯೋ ಮಾಡಲಿಕ್ಕಿದ್ರೆ ಒಳ್ಳೆಯದಾಗ್ತಿತ್ತು.
ಈಗ ಇದು ಮಾಡಿಕೊಂಡು ಜನ ಬರ್ತಾರೆ ಅಂತ ಕಾಯ್ತಾ ಇದ್ದೇನೆ, ನೋಡುವ. ಈಗ ಇದು ಸ್ವಲ್ಪ ನೂಡಲ್ಸ್ ಮಸಾಲ ಹಾಕ್ತೀನಿ ನಾನು. ಆಯಿತು, ನನಗೆ ವಿಡಿಯೋ ಮಾಡಲಿಕ್ಕೆ ಒಂದು ಜನ ಬಂದರು. ಅವರು ವಿಡಿಯೋದ ಎದುರಿಗೆ ಬರೋದಿಲ್ಲಂತೆ. ಪರವಾಗಿಲ್ಲ, ನಂದು ವಿಡಿಯೋ ಮಾಡಲಿ ಅಲ್ವಾ, ಏನೋ ಮಾಡ್ಬೋದು. ಈಗ ನೂಡಲ್ಸ್ ಮಸಾಲ ಹಾಕ್ತೀನಿ ಸ್ವಲ್ಪ. ಇದು ನನ್ನ ತಂಗಿಯ ರೆಸಿಪಿ. ಅವಳು ನನಗಿಂತ ಚೆಂದ ಮಾಡ್ತಾಳೆ, ನನಗೆ ಅವಳಷ್ಟು ಚೆಂದ ಮಾಡಲಿಕ್ಕೆ ಬರುವುದಿಲ್ಲ. ಆನಂತರ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ನಾನು. ಸ್ವಲ್ಪ ಅರ್ಧದಷ್ಟು ಹಾಕಿದೆ ಇದರಲ್ಲಿ. ನನಗೆ ಮೊದಲು ಇದು ಪದಾರ್ಥ ಮಾಡಲಿಕ್ಕೆ ಇದನ್ನು ನನಗೆ ಪೇಸ್ಟ್ ಮಾಡಬೇಕಂತ ಗೊತ್ತಿರಲಿಲ್ಲ. ನಾನೇನು ಅಂದ್ಕೊಂಡದ್ದು ಫ್ರೈ ಮಾಡಿಯೇ ಮಾಡೋದಂತ. ಮತ್ತೆ ನಂಗೆ ಗೊತ್ತು ಇದನ್ನೆಲ್ಲ ಪೇಸ್ಟ್ ಮಾಡಿ ಮಾಡಬೇಕಂತೇಳಿ. ಈಗ ಇದು ಸ್ವಲ್ಪ ಕುದಿ ಬರಲಿ. ನಾನು ಸ್ವಲ್ಪ ಉಪ್ಪು ಕಮ್ಮಿ ಇರ್ಬೋದು. ಖಾರ ಉಂಟು. ಇದು ಸ್ವಲ್ಪ ಉಪ್ಪು ಹಾಕುವ. ನಾವು ಸೋಯಾಬೀನ್ಗೆ ಕೂಡ ಉಪ್ಪು ಹಾಕಿದ್ದೇವಲ್ಲ, ಸ್ವಲ್ಪ ನೋಡಿ ಹಾಕಬೇಕಾಗ್ತದೆ ಉಪ್ಪು. ಈಗ ಉಪ್ಪು ಹಾಕಿದ ನಂತರ ಅದು ಕುದಿ ಬರಲಿ. ಇದು ಬರ್ತಾ ಉಂಟು. ಖಾರ ಈಗ ಉಪ್ಪು ಹೇಗೆ ಉಂಟು ನೋಡೋಣ. ಉಪ್ಪಿನ ಕಸ ಕೂಡ ಆಯಿತು, ಪರವಾಗಿಲ್ಲ. ತೆಂಗಿನ ಹಾಲು ಹಾಕ್ಲಿಕ್ಕೆ ಉಂಟು, ಅದು ಖಾರ ಎಲ್ಲ ಕಮ್ಮಿ ಆಗ್ಬೋದು. ನಿಮಗೆ ಖಾರ ಕಮ್ಮಿ ಆಗಿದ್ರೆ ಮಾತ್ರ ಮೆಣಸಿನ ಹುಡಿ ಹಾಕಿ, ಇಲ್ಲದಿದ್ದರೆ ಹಾಕಬೇಡಿ. ಈಗ ನಾನು ರೆಡಿ ಮಾಡಿಟ್ಟ ತೆಂಗಿನ ಹಾಲು ಹಾಕ್ತೀನಿ, ಆಗ ಸ್ವಲ್ಪ ಕಮ್ಮಿ ಆಗ್ಬೋದು. ನಾನಿದು ಅರ್ಧ ತೆಂಗಿನಕಾಯಿ ತಗೊಂಡದ್ದು, ಅರ್ಧ ಗಡಿ, ಇಡೀ ತಗೊಳ್ಳಿಲ್ಲ. ನಿಮಗೆ ಬೇಕಿದ್ರೆ ನೀರು ಕೂಡ ಹಾಕ್ಬೋದು. ನೀರು ಬೇಕಿದ್ರೆ, ಗಸಿ ಬೇಕಿದ್ರೆ ನೀರು ಹಾಕ್ಬೇಕಂತಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ತೀನಿ, ಅದು ದಪ್ಪ ಉಂಟು. ನೀರು ಹಾಕಿ ಇದು ಕುದಿ ಬರಲಿ. ಈಗ ಕುದಿ ಬರಲಿಕ್ಕೆ ಬಿಡುವ. ನೋಡಿ, ಈಗ ಇದು ಕುದಿ ಬರ್ತಾ ಉಂಟು. ಉಪ್ಪು ಖಾರ ಎಲ್ಲ ನೋಡಿ ಹಾಕಿ. ಆನಂತರ ನಾವು ಸೋಯಾಬೀನ್ ಕಟ್ ಮಾಡಿಟ್ಟಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕುವ. ಉಪ್ಪು ಎಲ್ಲ ಕರೆಕ್ಟ್ ಆಯಿತು ನಾನು ಹಾಕುವಾಗ. ಈಗ ಅದನ್ನು ಮಿಕ್ಸ್ ಮಾಡುವ. ಸೋಯಾಬೀನ್ ಕಮ್ಮಿ ಆಯಿತು, ನಮ್ಮದು ರಸ ಜಾಸ್ತಿ ಆಯಿತಾ ಇನ್ನು. ಈಗ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಡುವ. ಈಗ ಎಂತ ಗೊತ್ತುಂಟಾ, ಅದೆಲ್ಲ ಇರಲಿ. ಈಗ ಇಷ್ಟು ಪಾತ್ರೆ ಇನ್ನು ಹೊರಗೆ ಕೂಡ ಇಟ್ಟಿದ್ದೇನೆ ಪಾತ್ರೆ ತೊಳಿಲಿಕ್ಕೆ. ಇಲ್ಲಿ ಕೂಡ ಉಂಟು ಪಾತ್ರೆ ತೊಳೆಯೋದಕ್ಕೆ. ಇನ್ನು ಇದಾದ ನಂತರ ಪಾತ್ರೆ ತೊಳೆಯುವ ಒಂದು ಕೆಲಸ ಉಂಟು ಇಲ್ಲೆಲ್ಲ. ಇನ್ನು ಅದು ಕುದಿ ಬಂದಾದ ನಂತರ ಆಯ್ತು, ಅಲ್ಲಿಗೆ ಅದು ಮುಗೀತು. ಇನ್ನು ಮತ್ತೆ ನಾನು ಪಾತ್ರೆ ತೊಳೆಯಲಿಕ್ಕೆ ಹೋಗೋದಾಯ್ತಾ. ಕೆಲಸ ಮಾಡಿ ಆದ ನಂತರ ಪಾತ್ರೆ ತೊಳಿಬೇಕಲ್ಲ. ನೋಡಿ, ಇನ್ನು ಅಲ್ಲಿ ಕೂಡ ಕೆಲವು ಉಂಟದ, ಅಲ್ಲಿ ಕೂಡ ಸುಮಾರು ಉಂಟಾಗ ತೆಂಗಿನ ಹಾಲು ತೆಗೆದದ್ದು, ಅದು ಇದು ಅಂತ ಎಲ್ಲ ಫ್ರೈ ಎಲ್ಲ ಮಾಡಿದ್ದು ಆಯಿತು. ಇದು ರೆಸಿಪಿ ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಫೈನಲಿ ನಮ್ಮದು ಪದಾರ್ಥ ಆಯಿತು. ನೋಡಿ, ಹೀಗೆ ಬಂತು. ಅದು ಕತ್ತಲಲ್ಲ, ಹಾಗಾಗಿ ಕಾಣುವುದಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ನೋಡಿ.